ಬಾಲಕನಿಗೆ ಚೂರಿ ತೋರಿಸಿ ಬೆದರಿಸಿ ಚಿನ್ನಾಭರಣ ದರೋಡೆಗೈದಿದ್ದ ಇಬ್ಬರು ಕುಖ್ಯಾತ ದರೋಡೆಕೋರರನ್ನ ಸುರತ್ಕಲ್ ಠಾಣಾ ಪೊಲೀಸರು ಬಂಧಿಸಿದ್ರು. ಕದ್ದ ಚಿನ್ನವನ್ನ ಇನ್ನೂ ರಿಕವರಿ ಮಾಡಿ ವಾರಸುದಾರರಿಗೆ ಹಸ್ತಾಂತರ ಮಾಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅರೆಸ್ಟ್ ಆಗಿ ಜಾಮೀನು ಪಡೆದು ಹೊರಬಂದಿರುವ ಕಳ್ಳರು ಊರಿಡಿ ತಿರುಗಾಡುತ್ತಿದ್ರೆ ಚಿನ್ನಾಭರಣ ದರೋಡೆಗೊಳಗಾದ ಕಾರಣ ವೃದ್ಧ ದಂಪತಿ ನ್ಯಾಯಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಕಳೆದ ಏಪ್ರಿಲ್ 20ರಂದು ಮಧ್ಯ ನಿವಾಸಿ ಬಾಬು ದೇವಾಡಿಗರ 9ನೇ ತರಗತಿ ಓದುತ್ತಿರುವ ಮಗನಿಗೆ ಚೂರಿ ತೋರಿಸಿ ಬೆದರಿಸಿ 15 ಪವನ್ ಚಿನ್ನ ದೋಚಿದ ಘಟನೆ ನಡೆದಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಆರೋಪಿಗಳು ಜಾಮೀನಿನಲ್ಲಿ ಹೊರಬಂದು ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ. ಚಿನ್ನವನ್ನ ಪತ್ತೆ ಹಚ್ಚಿ ವಾರಸುದಾರರಿಗೆ ಮರಳಿಸಬೇಕಾದ ಪೊಲೀಸರು ಇನ್ನೂ ಈ ಕೆಲಸ ಮಾಡಿಲ್ಲ. ಬಡ ವೃದ್ಧ ದಂಪತಿಗಳು ತಮ್ಮ ಚಿನ್ನಕ್ಕಾಗಿ ಸುರತ್ಕಲ್ ಪೊಲೀಸ್ ಠಾಣೆಗೆ ತೆರಳಿದ್ರು. ಚಿನ್ನ ಸಿಗದೆ ನ್ಯಾಯಕ್ಕಾಗಿ ಬಡ ಕುಟುಂಬ ಎದುರು ನೋಡುತ್ತಿದೆ. ಯಾಂಕೋ ಇನ್ನು 4 ಪೆಟ್ಟಲ್ಲಿ ತಾಂಗೊಂದಿಲ್ಲ ಐಟ ಪ್ರಯಾಣ ಚೂರು ಮತ್ತು ಬಂಗಾರ ಮಲ್ತದ್ದು ಗೀತದೆ ಅದಂದ್ರೆ ಮಗ ಕಷ್ಟಕಾಲ ಬೋರ್ಡ್ ಹಾಕೊಂಡ್ಕೊಂಡದ್ದು ಆಂಡ ಅವು ಮುರಣಿ ಇಂಚೆ ಆಗ್ತಂಡು ಆಂಡ ಅವು ಆ ನಮ್ಮನೆ ಉನ್ನಂಡಲ್ಲ ಪೊಲೀಸಲ್ಲಿ ಫೋನ್ ಮಾಡ್ಕೊಂಡಾಗ ಆಕಲು ಕೊರೋನಾ ಪಂಡದು ಪಿರ ಪಡೋಂಡು ಆಯ್ತು ವಿಷಯ ಇದೆ ಅದೊಂದು ಎಂಗಳಿಗೆ ಗೊತ್ತೇ ಪಂತಿಗೆ ನಿಜವಾದ ಒಂದು 100 ರೂಪಾಯಿ ಚಿಕ್ಕಂಡೆಲ್ಲ ದೇವಸ್ಥಾನದಲ್ಲಿ ಕಂತು ಬರ್ತೀನಿ ಆಂಡ ಒಂದು ಪೋಡಿಗೆ ಕಟ್ಟಾದಾಯಿ ಬಿಸತಿ ತೊಜಪಾದು ಅಪ್ಪನ ಕಂಟಲ್ದೆ ಪಾಡೋದು ಈ ಪಂಡಂದ ಅಪ್ಪನ ಕೆರ್ಪೆ ಬಂಡದು ಈ ರೀತಿ ಬಂಗಾರನ 19 ಒಂಜಿ ಅವಳೊಂದು ಮೂಜಿ 4 ಸರ್ತಿ 19 ಅವತ್ತಂದೆ ಮುರಣಿ ಪೂರ ಇನ್ಕ್ವೈರಿ ಆತಂದು ಪೊಲೀಸ್ ತಗಲಿ ತೆಗೆದಂಡು ಆಂಡ ಆಯ್ತು ಆಯೆಲ್ಲ ಒತ್ತೊಂಡೆ ಆಂಡ ಈತು ಬರ್ತಲ್ಲ ದಾಲ ಆಯ್ತು ಒಂದು ಇನ್ಕ್ವೈರಿಂದ ಈತು ಬರ್ತಲ್ಲ ದಾಲ ಮಲ್ದಿಗೆ ಬೊಕ್ಕ ಮೊಬೈಲ್ ಪ್ರತಿ ಒಂಜೆಲ್ಲ ಮೆಸೇಜ್ ಮಲ್ದಿನ ಉಂಡು ಅವತ್ತಂದ್ರೆ ಈ ಒಂಜಿ ವೇಳೆಗೆ ಪಂಡದ ಕಂಪ್ಲೇಂಟ್ ಕೊರಿ ಅಂದಂಡೆ ಇಂಗೆ ಇನ್ಫ್ಲುಯೆನ್ಸ್ಡ್ ಬರ್ತದೆ ಪಿದೆ ಬರೆಲ್ಲ ಗೊತ್ತುಂಡು ಪಂಪಿನ ಈ ಮೊಬೈಲ್ ಉಂಡು ಅವು ಇತ್ತ ಪೊಲೀಸ್ ಸ್ಟೇಷನ್ ಮೊಬೈಲ್ ಕೊಂತೇರು ಅವು ಐಟು ಪೂರ ಪೊಲೀಸ್ ತಗಲಿಲ್ಲ ತೊಜಪಾದ ದಾಖಲೆ ಹಾಕಿನ ಮಗೆ ವರ್ಮನೆಟ್ಟು ಕಲ್ತೊಂದಿಲ್ಲ ನಾರಾಯಣ ಗುರುತು ಅಂಡ ಏನೊಟ್ಟಿಗೆ ಪೆತ್ತದ ಬೇಲೆಲ್ಲ ಏನು ಮಲ್ತೊಂದಿಲ್ಲ ಕಾಂಡೆಲ್ಲ ಹಾಕಿದ್ದು ಮಧ್ಯಾಹ್ನ ರಜೆ ಹತ್ತಂಡೆಲ್ಲ ಪೆತ್ತಲ್ಲ ಹೊಟ್ಟಿದ್ದಿಲ್ಲ ಅಂಚಾದ ಇಂಕಲು ಅವಿನ ಆತ ಸಂಪಾದನೆ ಮಾಡ್ತಾರೆ ಕಾರಣ ಆಯ್ನಾತು ಬೇಗ ಅವಿನೊಂಜಿ ದಾದಂದು ಇಲಾಜ್ ಮಲ್ತದ್ದು ಕೊರೋಡು ಬಂಪಿನ ಉದ್ದೇಶ ಇಂಕಲು ಕೇನು